ಮಂಗಳೂರಿನ ಸಂತ ಅಲೋಶಿಯಸ್ ಸಂಧ್ಯಾ ಪದವಿ ಪೂರ್ವ ಕಾಲೇಜಿನ 52ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜಿಸಿತು. ಮಂಗಳೂರಿನ ಕುಡಿಯಾಲ್ಬೈಲ್ನಲ್ಲಿರುವ ಲೊಯೋಲಾ ಹಾಲ್ನಲ್ಲಿ ಸಂತ ಅಲೋಶಿಯಸ್ ಸಂಧ್ಯಾ ಪದವಿ ಪೂರ್ವ ಕಾಲೇಜಿನ 52ನೇ ವಾರ್ಷಿಕೋತ್ಸವವು ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಪದವಿ ಪೂರ್ವ ಪ್ರಾಚಾರ್ಯ ಸಂಘದ ಕಾರ್ಯದರ್ಶಿ ಹಾಗೂ ಬಂಟ್ವಾಳ ಮೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಯೂಸುಫ್ ರವರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವುದರಿಂದ ಉತ್ತಮ ವ್ಯಕ್ತಿಯಾಗಲು ಸಾಧ್ಯ. ವಿದ್ಯಾರ್ಥಿ ಜೀವನದಲ್ಲೂ ಸ್ಪರ್ಧಾತ್ಮಕ ಯುಗ ಆರಂಭಗೊಂಡಿದೆ. ಅದಕ್ಕೆ ಬೇಕಾಗಿರುವ ಕಾರ್ಯಕ್ಷಮತೆಯನ್ನ ಬೆಳೆಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಸಾವಿರಾರು ಅವಕಾಶಗಳಿವೆ. ಈ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ಳುವಂತಹ ಜಾಣ್ಮೆ ವಿದ್ಯಾರ್ಥಿಗಳಲ್ಲಿ ಬಂದರೆ ಇಂತಹ ಒಂದು ಭವ್ಯವಾದಂತಹ ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಅವಕಾಶಗಳನ್ನು ನೀವು ಬಳಸಿಕೊಂಡ್ರೆ, ಅದರ ಜೊತೆಯಲ್ಲಿ ನೀವು ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ಒಂದು ಸುಂದರವಾದಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ತಂತ್ರಜ್ಞಾನವೇ ಎಲ್ಲವೂ ಅಂತೇಳಿ ತಿಳ್ಕೊಂಡಂತಹ ಮಕ್ಕಳು ಅಥವಾ ಒಂದು ಜನರೇಷನ್ನಲ್ಲಿ ನಾವಿದ್ದೇವೆ. ನಮ್ಮಲ್ಲಿರುವಂತಹ ಒಂದು ಪುಟ್ಟ ಮೊಬೈಲ್ ಫೋನ್ನಿಂದ ನಮ್ಮ ಆರೋಗ್ಯವನ್ನು ನಾವು ತಿಳ್ಕೊಳ್ಬೋದು, ನಮ್ಮ ನಾಡಿ ಬಡಿತವನ್ನು ನಾವು ಟೆಸ್ಟ್ ಮಾಡಬಹುದು. ಸಣ್ಣ ಸಣ್ಣ ವಿಷಯಗಳು, ದೊಡ್ಡ ದೊಡ್ಡ ವಿಷಯಗಳು ಯಾವುದೂ ಕೂಡ ನಾವು ಒಂದು ಪುಟ್ಟ ಗ್ಯಾಜೆಟನ್ನು ಆಪರೇಟ್ ಮಾಡೋ ಮೂಲಕ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತ ಅಲೋಶಿಯಸ್ ಶಿಕ್ಷಣ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಡೆನೇಶಿಯಸ್ ವಾಸ್ ಎಸ್ಜೆ ಅವರು ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಯಲ್ಲಿ ತಂತ್ರಜ್ಞಾನ ಕೂಡ ಅಗತ್ಯವಿದೆ. ತಂತ್ರಜ್ಞಾನವಿದ್ರೂ ಸ್ವಜ್ಞಾನವಿಲ್ಲದಂತಾಗಿದೆ. ಆದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಜ್ಞಾನ ಸಿಗುತ್ತದೆ. ಯಾಕೆಂದರೆ ಕೆಲಸದ ಜೊತೆಯಲ್ಲೂ ಶಿಕ್ಷಣ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಾಧನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಎಂದು ತಿಳಿಸಿದರು. ತಂತ್ರಜ್ಞಾನ ಮಾತ್ರ ಇದ್ರೆ ಸಾಕ. ಶಿಕ್ಷಣ ಅಂದರೆ, ಜ್ಞಾನ ಅಂದರೆ ಇರಬೇಕು ಸ್ವಜ್ಞಾನ, ಸಾಮಾಜಿಕ ಜ್ಞಾನ, ದೈವ ಜ್ಞಾನ, ಅದರ ಜೊತೆ ಇರಬೇಕು ತಂತ್ರಜ್ಞಾನ. ಕೆಲವೊಂದು ಸಲ ತಂತ್ರಜ್ಞಾನ ಮಾಹಿತಿ ಇದೆ, ಆದರೆ ನಮ್ಮಲ್ಲಿ ಸ್ವಜ್ಞಾನ ಇದೆ. ಈ ವೇದಿಕೆಯನ್ನು ನೋಡಿದಾಗ, ನನಗೆ ನಿಮ್ಮ ಕಾರ್ಯಕ್ರಮಗಳನ್ನು ನೋಡಿದಾಗ ಖಂಡಿತವಾಗಿ ಈ ಸಂಸ್ಥೆಯಲ್ಲಿ ಸ್ವಜ್ಞಾನ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ಮಕ್ಕಳು ದಿನವಿಡೀ ಕೆಲಸ ಮಾಡಿ ಸಾಯಂಕಾಲ ಬಂದು 100ಕ್ಕೆ 100% ತೆಗೆದರೆ ವೇದಿಕೆಯ ಮೇಲೆ ಬಂದು ಸ್ವಾಭಿಮಾನದಿಂದ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ, ಪರರ ಜೊತೆ ಪ್ರೀತಿಯಿಂದ, ಸ್ನೇಹಿತದಿಂದ, ಭ್ರಾತೃತ್ವದಿಂದ ಕೆಲಸ ಮಾಡಿದರೆ, ಹಾಗಾದರೆ ನಿಮ್ಮಲ್ಲಿ ಸ್ವಜ್ಞಾನ ಹಾಗೂ ಸಾಮಾಜಿಕ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಕಾಲೇಜಿನ ಪ್ರಾಚಾರ್ಯರಾದ ರೆವರೆಂಡ್ ಫಾದರ್ ಮಲ್ವಿನ್ ಮೆಂಡೋನ್ಸಾ ಎಸ್ಜೆ ಅವರು 2018-19ನೇ ಶೈಕ್ಷಣಿಕ ಸಾಲಿನ ವರದಿಯನ್ನ ಮಂಡಿಸಿದ್ರು. ನಮ್ಮ ಕಾಲೇಜಿನ ಆದರ್ಶರಾದ ಸಂತ ಎಲೋಶಿಯಸ್ ಗೊನ್ಜಾಗ, ಸಂತ ಮದರ್ ತೆರೇಸಾ, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ ಇವರಂತಹ ಮಹನೀಯರು ನಿಸ್ವಾರ್ಥ ಸೇವೆಗೆ ಮಾದರಿಯಾದವರು. ಪ್ರಸ್ತುತ ಕಾಲಘಟ್ಟದಲ್ಲೂ ಇಂತಹ ಮಹಾನ್ ವ್ಯಕ್ತಿಗಳು ಕಾಣಸಿಗುತ್ತಾರೆ. ಅನಾಥಾಶ್ರಮ, ವೃದ್ಧಾಶ್ರಮಗಳಂತಹ ಸಂಸ್ಥೆಗಳನ್ನು ರೂಪಿಸಿ ತಮ್ಮ ಜೀವವನ್ನು ಇತರರಿಗೋಸ್ಕರ ಮುಡುಪಾಗಿಸಿ ನಿಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಮಹಾತ್ಮರು ಇವರಾಗಿದ್ದಾರೆ. ಅಂಥವರ ಕೆಲವು ಆದರ್ಶಗಳನ್ನು ನಾವು ನಮ್ಮಲ್ಲೂ ಅಳವಡಿಸಲು ಪ್ರಯತ್ನಿಸಿದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಗಣ್ಯರು ನೀಡಿ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆರ್ಥಿಕ ನಿರ್ವಹಣಾಧಿಕಾರಿ ರೆವರೆಂಡ್ ಫಾದರ್ ಜಾನ್ ಲ್ಯಾಂಗ್ ಬೋಸ್ಕೋ ಎಸ್ಜೆ, ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ಪ್ರದೀಪ್, ಕಾರ್ಯಕ್ರಮದ ಸಂಚಾಲಕರಾದ ಆಲ್ವಿನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಹೈಟೆಕ್ ಆಶ್ರಮ ಎಂಬ ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು.
ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.